ರಾಜಣ್ಣನ ಸೌಂಡ್ಗೆ ಕಲರ್ ಕಲರ್ ಲೈಟ್ಗೆ ಟಾಪ್ ಬೇಸ್ ಪಾಡೊಂದು ಗುದ್ದಾದ ನಲ್ಪಲೆ. ಎಸ್ ಸೌಂಡ್ ಚೆಕ್ 1 2 3 ನಿಕ್ಲನ ಕಾಯ್ತಲ್ದ ಚಿತ್ರಮಂದಿರ ಬಾಯ್ದನು ರಾಜ್ ಸೌಂಡ್ಸ್ ಅಂಡ್ ಲೈಟ್ಸ್. ಎಸ್ ಸೊ ಕರೆಕ್ಟ್ ಆಗಿದೆ, ಎಲ್ಲ ಸೌಂಡ್ಸ್ ಕರೆಕ್ಟ್ ಆಗಿದೆ, ಲೈಟ್ಸ್ ಕರೆಕ್ಟ್ ಆಗಿದೆ ಅಂತ ಹೇಳಿದ್ರೆ ಅರ್ಥ ರಾಜ್ ಸೌಂಡ್ಸ್ ಅಂಡ್ ಲೈಟ್ ಸೌಂಡ್ಸ್ ಇದೆ, ಅದ್ರ ಜೊತೆಗೆ ಲೈಟ್ಸ್ ಇದೆ. ಸೊ ಎಲ್ಲರಿಗೂ ನಮಸ್ಕಾರ, ಸ್ಪಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ಇದು ಇಡೀ ತುಳುನಾಡು ಖುಷಿ ಪಡುವಂತಹ ಸಂಗತಿ, ಅದ್ರ ಜೊತೆಗೆ ತುಳುನಾಡಿನ ಅತಿ ದೊಡ್ಡ ಹಬ್ಬ ಅಂತ ಹೇಳ್ಬೋದು. ರಾಜ್ ಸೌಂಡ್ಸ್ ಅಂಡ್ ಲೈಟ್ಸ್ ಸಿನಿಮಾದ ಬಿಡುಗಡೆ ಆಗಿದೆ. ಸೊ ಇಷ್ಟು ದಿನ ಎಲ್ಲರೂ ಕಾಯ್ತಾ ಇದ್ರೆ ಈ ಸಿನಿಮಾ ಯಾವಾಗ ಬಿಡುಗಡೆ ಆಗುತ್ತೆ, ಯಾವಾಗ ಥಿಯೇಟರ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ. ಸೊ ಆ ದಿನ ಬಂದಾಯ್ತು. ಸೊ ರಾಜ್ ಸೌಂಡ್ಸ್ ಅಂಡ್ ಲೈಟ್ಸ್ ಯಾವ ರೀತಿ ಸೌಂಡ್ ಮಾಡ್ತಾ ಇದೆ, ಯಾವ ರೀತಿ ಲೈಟ್ ಬೀರ್ತಾ ಇದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಅದಕ್ಕಾಗಿ ಇದೊಂದು ಸೂಪರ್ ಎಪಿಸೋಡ್. ಅದ್ರ ಜೊತೆಗೆ ರಾಜ್ ಸೌಂಡ್ಸ್ ಅಂಡ್ ಲೈಟ್ಸ್ ಸಿನಿಮಾದಲ್ಲಿ ಏನ್ ಸ್ಪೆಷಲ್ ಅಂತ ಕೇಳಿದವ್ರಿಗೆ ಏನ್ ಸ್ಪೆಷಲ್ ಇಲ್ಲ ಅನ್ನುವಂತ ಕ್ವಶನ್ ಹಾಕಿದ್ರೆ ಆನ್ಸರೇ ಇಲ್ಲ. ಸೊ ಅಂತಹ ದೊಡ್ಡ ಸೆನ್ಸೇಷನ್ ಅನ್ನು ಕ್ರಿಯೇಟ್ ಮಾಡಿದ ರಾಜ್ ಸೌಂಡ್ಸ್ ಅಂಡ್ ಲೈಟ್ಸ್. ಸೊ ಈ ಸಿನಿಮಾದಲ್ಲೇ ಸೌಂಡ್ ಇದೆ, ಈ ಸಿನಿಮಾದಲ್ಲೇ ಒಂದು ಕದರ್ ಇದೆ, ಅದ್ರ ಜೊತೆಗೆ ಒಂದು ಮೊಟ್ಟಿಗೆ ಕತೆ ಸಿನಿಮಾದ ಫಿಲ್ಮ್ ಮೇಕರ್ಸ್ ಸೇರಿ ಮಾಡಿರುವಂತಹ ಸಿನಿಮಾ ಇದೆ. ಸೊ ಆ ಸಿನಿಮಾದ ಮೇಲೆ ಆಲ್ರೆಡಿ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು, ಎಕ್ಸ್ಪೆಕ್ಟೇಷನ್ಗೂ ಮೀರಿದಂತಹ ರಿವ್ಯೂಸ್ ಸಿಗ್ತಾ ಇದೆ. ಪ್ರೀಮಿಯರ್ ಶೋ ಅಲ್ಲೇ ಯಾವ ರೀತಿ ಸದ್ದು ಮಾಡಿತ್ತು ಆ ಸಿನಿಮಾ ಅಂತ ಹೇಳಿದ್ರೆ, ಸೊ ಎಲ್ಲರೂ ಹೇಳಿದ್ದು ಕ್ವಾಲಿಟಿ ಎಂಟರ್ಟೈನ್ಮೆಂಟ್ ಅಂತ. ಸೊ ಕ್ವಾಲಿಟಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟು ಮಾಡಿರುವಂತಹ ಸಿನಿಮಾ ಇದು. ಈ ಸಿನಿಮಾದ ಟ್ರೈಲರ್ ಈಗ ನಿಮ್ಗೋಸ್ಕರ ಬರ್ತಾ ಇದೆ. ಸೊ ಈ ಸಿನಿಮಾದ ಟ್ರೈಲರ್ ಯಾವ ರೀತಿ ಸೌಂಡ್ ಮಾಡಿತ್ತು ಅಂತ ಹೇಳಿದ್ರೆ, ಬಹುಶಃ ಸಿನಿಮಾವನ್ನ ಥಿಯೇಟರ್ ಅಲ್ಲಿ ಹೋಗಿ ನೋಡಿ ಅಂತ ಇದೇ ಫಸ್ಟ್ ನಮ್ಗೆ ಎಲ್ರಿಗೂ ಸಿಗ್ನಲ್ ಕೊಟ್ಟಿರುವಂತದ್ದು. ಮತ್ತೆ ಆಗ್ತಡ ಸಿನಿಮಾದ ಟ್ರೈಲರ್ ನಿಮ್ಗೋಸ್ಕರ ಬರ್ತಾ ಇದೆ, ನೋಡ್ಕೊಂಡು ಬನ್ನಿ. ಮುಕ್ಳಲ್ಲಿ ಮತ್ತೆ ಮತ್ತೊಂದು ಫಂಕ್ಷನ್ ಮಲ್ಪೋಲಿಯಾ ಇರ್ದಾಲ ಟೆನ್ಷನ್ ಮಲ್ಪೋಚಿ ನಮ ಮಲ್ಪುನ ಫಂಕ್ಷನ್ ಇಡೆ ಮುಟ್ಟ ಆತಿಜ್ಜಿಗೆ ನನ್ನ ಆಪುಜ್ಜಿಗೆ ವಾ ಕೊಟ್ಟ ನಾಳೆ ಮಾರೆ ಎಂಚಿನ ಅಷ್ಟಪವಿತ್ರ ನಾಗಮಂಡಲ ಅದು ಬ್ರಹ್ಮಕಲಶ ಉಂಡ ಅದು ನೇಮೋತ್ಸವ ಉಂಡ ಅದೇನು ಬೇರ್ಕೆರೆ ಕೆರ್ಪಡ ಅಂದ ನಮ್ಮ ಅಮ್ಮ ಅಶೋಕ್ ಬರಿಂಕೇರ್ನ ಪ್ರೋಗ್ರಾಮು ಸೈಕಲ್ ಬ್ಯಾಲೆನ್ಸ್ ಅಲ್ಪ ನಾಲ್ ಟ್ಯೂಬ್ಲೈಟ್ ಕಟ್ಟದು ಸೈಕಲ್ ತಿರ್ಗಾ ಎಲ್ಲ ಕತ್ತಾವು ಸಾಮ ಮೇ ಸೈಕಲ್ ಬ್ಯಾಲೆನ್ಸ್ ತೇನಿ ನಿಕ್ಲ ಸ್ಟಾರ್ಟಿಂಗ್ ಟೈಮ್ ಐತೆ ಎಂಡಿಂಗ್ ಟೈಮ್ ಐತೆ ಟೈಮಿಂಗ್ ಹೆಂಗ್ ಕರೆಕ್ಟ್ ಬನು 7:30 to 10:30 ಅವ್ನು ನಿನ್ನ ಅಮ್ಮನ ಉಲೈಲ ಪುನಾಗ ಬಗ್ಲು ಇವಾ ಬೇಲೆ ಬೈದ ಐಕ್ ಕಾನ್ಸಂಟ್ರೇಟ್ ಮಲ್ಪು ಇದು ರಿಜಿಸ್ಟ್ರೇಷನ್ ಅಲ್ತ MH ಲವ್ ಬೆಂಕಿ ಲವ್ ಮೇ ಲೋ ಕೊಡ್ತಾ ಇರ್ತೀರಿ ಲವ್ ನಿಕ್ಕೊಂದ ಮರ್ಲು ಶುರು ಆಗುನ್ನ ಅನ್ನತ ಬಾಯ್ಸ್ ಗೇಮ್ ಉಂಟಾ ಅಂಚೆನಿ ಮೊಗಲ ಗರ್ಲ್ಸ್ ಗೇಮ್ ಆಮೇ ರೈಟ್ ಇವ ನರಮಣಿ ಮಾರಾಯ ಅತಿ ರಡ್ಲ ಮ್ಯಾನೇಜ್ ಮಲ್ಪೋಡತಿ ಇಂಚಿತ್ತಿನ ಅಂಚಿತ್ತಿನ ಇಂಚಾದ ಎಂಚಿನಲ್ಲ ಆ ಒಂದೇ ಪೋ ಈ ಕೃಷ್ಣ ಮೇ ಅವ ನಿನ್ನ ರಾಧೆ ವೈದಿನ್ ರಾಧೆ ರಾಧೆ ಪುತ್ತೂರ್ದ ಚಿಕ್ಕಮ್ಮ ನಲ್ತೂರ್ದ ದೊಡ್ಡಮ್ಮ ಮದಿಮೆಂಜಿ ಆಣಿಗೆ ಎತ್ತ ಇರ್ ಪಾರ್ಟ್ 2 ಮಲ್ಪೋರ ಅಂದ್ ಮದ್ಮೆ ಎಲ್ಲ ಅಂಜಿ ಏ ಅಂಚನೆ ಮದ್ಮೆನ ಆಪಿಜ ಇರೆಗ್ ಮದ್ಮೆ ಆತದ ಮಿ ಫುಲ್ ಕನ್ಫ್ಯೂಷನ್ ದೊಂಡೆಗೆ ನೀರು ಮೈತು ಬಂಡೆ ಮೂಜಿ ಕಾಸ್ತ ಪೋರ್ಚಿಂದು ತುರ್ಕಲ ಕೊಂದು ಪೋಯ ಅಭಿಮನ್ಯು ಚಕ್ರವರ್ತಿ ಕೋಟೆ ತುಳ ಹೋಗಿಲಕ ಐಡಿ ಸ್ಕ್ರಿಪ್ಟ್ ಬಾಯ್ಪಾಠ ಮಲ್ತ ಬೈತೆ ಎಂಗಳು ಬರ್ತಾಣದ ನಾನು ಪೂರ್ದವನ ಎಂಗಳು ಅಪ್ಪರಡು ಜಾಂಕ್ ಜಿಂಕಾದ ಜಿಲ್ಕವಡು ರಾಜ್ ಸೌಂಡ್ಸ್ ದ ಮರ್ಯಾದೆ ಒರಿಪೋವತ್ತ ನನ್ನ ಸುರು
ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್. ಒಂದು ಕತೆ ಹೊಲ್ತಾ ಎಡ್ಡೆ ಪ್ರೋಗ್ರಾಮ್ ಅಣ್ಣ ಸೌಂಡ್ ಐತೆ. ಎಸ್, ಟ್ರೈಲರ್ ಅಂತೂ ಸಖತ್ತಾಗಿದೆ. ಈ ಟ್ರೈಲರ್ ಬಿಡುಗಡೆಯ ದಿನದಿಂದ ರಾಜ್ ಸೌಂಡ್ಸ್ ಅಂಡ್ ಲೈಟ್ಸ್ ಅನ್ನೋದು ರೀತಿಯ ಒಂದು ಸಿನಿಮಾ ಯಾವಾಗ ಬರ್ತದೆ ಅಂತ ಕಾಯ್ತಾ ಇದ್ದೆ. ಅದಕ್ಕೆ ಪರ್ಫೆಕ್ಟ್ ಡೇಟ್ ಅಂತ ಹೇಳಿದ್ರೆ May 20. ಸೊ May 20 ಅಂತ ಹೇಳಿದ್ರೆ ಇವತ್ತು ರಿಲೀಸ್ ಆಗಿರುವಂತಹ ಈ ಸಿನಿಮಾ ಯಾವ ರೀತಿ ರಿಲೀಸ್ ಆಗಿದೆ ಅನ್ನುವಂತಹ ಕುತೂಹಲ ಕೂಡ ನಮಗಿದೆ. ಅದರಲ್ಲೂ ಇದು ತುಳು ಇಂಡಸ್ಟ್ರಿಯಲ್ಲಿ ಒಂದು ಹೊಸತಾದಂತಹ ಪ್ರಯತ್ನ, ಹೊಸದಾದಂತಹ ಸಂಚಲನ. ಯಾಕಂತ ಹೇಳಿದ್ರೆ ನಮ್ಮ ಮಂಗಳೂರಿನ ಭಾರತ್ ಮಾಲ್ ಅಲ್ಲಿ ಸೊ ಗ್ರ್ಯಾಂಡ್ ರಿಲೀಸ್ ಆಯ್ತು ಈ ಸಿನಿಮಾ. ಈ ಬಿಡುಗಡೆ ಆದಂತಹ ಪ್ರೋಗ್ರಾಮೇ ಹೇಳ್ತಾ ಇದೆ ಸೊ ಸಿನಿಮಾವನ್ನ ಯಾವ ರೀತಿ ಗ್ರ್ಯಾಂಡ್ ಆಗಿ ಮಾಡಿದ್ದಾರೆ ಅಂತ. ಸೊ ಗ್ರ್ಯಾಂಡ್ ಆಗಿ ರಿಲೀಸ್ ಆಗಿರುವಂತಹ ಈ ಸಿನಿಮಾ ಯಾವ ರೀತಿ ಭಾರತ ಮಾಲ್ ಅಲ್ಲಿ ಸದ್ದು ಮಾಡ್ತು ಅಂತ ನೋಡ್ಕೊಂಬರೋಣ. ರಾಜಣ್ಣನ ಸೌಂಡ್ಗೆ ಕಲರ್ ಕಲರ್ ಲೈಟ್ಗೆ ಟಾಪ್ ಬೇಸ್ ಪಾಡೊಂದು ಗುದ್ದಾದ ನಲ್ಪಲೆ. ಕರೆಂಟ್ ಜವನಿರ್ ಪ್ರೆಸೆಂಟ್ ಆತಿರ್ ಕಲರ್ಫುಲ್ ಸೆಟ್ನ ಪವರ್ಫುಲ್ ಮಾಡ್ತಿರ್. ಲೋಕಲ್ ಟ್ರ್ಯಾಕಿಗೆ ಸಿಂಗಲ್ ನಡ್ತದ ಮಿಂಗಲ್ಲಾದ ಕಂಗಾಲಾಯ ಬಾರಿ ಖುಷಿ ಜಾಲಿಡ್. ತಪ್ಪಾಂ ಕುಚ್ಚಿ ಪಾಡೋಡು ಫುಲ್ ಸ್ವಾಗಡ್ ನ್ಯೂಟ್ರಲ್ ಆಪಡೆ ಕೇರ್ ಡುಪ್ಪಡು ಸೇರೊಂದು ಬಂಗ್ಲೆಗೆ ಜವನೇರೆ ಜೈ ಜೈ ಮನದಾನಿ ಕಾಂಡನೆ ನಿಲ್ಲದು ಪೋಯ್ ಪೋಯ್. ಸೌಂಡ್ ಲೈಟ್ ತೂ ಎರಡ ಪನುವಾರ್ ಸೈ ಸೈ ತಕಿಟ ತಕ ರಿಪಿಟ್ ತುಕ ನಲಿಪುದ ಮಾಲ್ಪೀಟ್ ನಲಿಪುದ ಮಾಲ್ಪೀಟ್. ದಾಯಿಗೆ ನಮ್ಮ ಗೌಜಿ ಅವನುಂಟು ದಾಯಿಗೆ ಬಂದಾಗ ಸಾಲು ಸಾಲು ತುಳು ಸಿನಿಮಾ ಬರೋದುಂಟು ಹೋಗುದುಂಟು ಆಡ ಅವೇ ನಮಗೊಂದು ಎಲ್ಲಿಯ ಆಸೆ ದಾದ ಬಂದಾಗ ಈ ಸಿನಿಮಾದೊಟ್ಟಿಗೆ ತುಳು ಭಾಷೆಗೆ ದಾದ ಮಲ್ಕೊಡೋದು ಬಂದ್ರೆ ಇಂಗ್ಲ ಮಾತ ತಂಡದ ಒಂಜಿ ಬಾರಿ ಒಂಜಿ ಆಸೆ ದಾದ ಬಂದಾಗ ಖಾಲಿ ನಮ್ಮ ಒಂದು ಪಿಕ್ಚರ್ ಮಂತದ ಮೂಲೆ ಬುಡ್ನ ಆಯ್ತು ಅಂಚೆ ಅದು ತುಳುತ ಆಡಿಯನ್ಸ್ ಮಸ್ತ್ ಬೇರೆ 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 ಕಡೆ ಉಳ್ಳೇರು ಆಡ ಅಕ್ಲೇನು ವೈಪುನಂಚಿನ ಪ್ರಯತ್ನ ಆಗುಜಿ ಎಂಗ್ಲು ಸುಮಾರುಲ್ಲ ತುಳು ಭಾಷೆಗೋಸ್ಕರ ಹಿರಿಯರು ದಿಗ್ಗಜರು ಮಾತೆಲ್ಲ ಹೋರಾಟ ಮಾಡ್ಕೊಂಡುಳ್ಳೇರು ಆಸ್ ಎ ಯೂತ್ ಇಂಗ್ಲಿಗೆ ದಾನ ಮಾಡ್ತಾರೆ ಆ ಒಂದು ಟೀಮ್ ಪಡ್ಕೊಂಡ ಎಂಗ್ಲ ಒಂಜಿ ಬಾರಿ ಬೇಜಾರು ಸೊ ಅಂಚೆ ಅದು ಎಂಗ್ಲು ದಾನ ಬಂದಾಗ ಇತ್ತಿನ ವರ್ಲ್ಡ್ ತುಳು ಸಂಘ ಪೂರ ಎಂಗ್ಲು ಕನೆಕ್ಷನ್ చెప్పారు ಶುರು ಮಂದ ಒಂದು ಮೂಜಿ ತಿಂಗಳು ದುಮ್ಮು US ಅವಾರ್ಡ್ UK ಅವಾರ್ಡ್ ಅಥವಾ ಸೌದಿ ಅರೇಬಿಯಾ ಅವಾರ್ಡ್ ಅಥವಾ ಕತಾರ್ ಕುವೈಟ್ ಅಂಚಿನ ಬೇರೆ ಬೇರೆ ದೇಶದ ಖಾಲಿ ಸಿನಿಮಾ ಅಲ್ಪ ಪಾಡುವೆ ಪೋಪೇರು ಬಟ್ ಅಲ್ಪದ ಜನಗಳಿಗೆ ಗೊತ್ತು ಪೂಜೆ ಅಂಚಾದ ಸಂಘ ಸಂಸ್ಥೆ ಮುಖೇನ ಈ ಒಂದು ಅಭಿಯಾನ ಶುರು ಮಲ್ತನಂದಾಂಡ ತುಳು ಭಾಷೆದಾಗಲು ಬರ್ಪೇರು ಸಿನಿಮಾ ತೂಪೇರು ಅವರು ಅರೇಬಿಯಾಗ್ಲಿಗೆ ಆಶ್ಚರ್ಯ ಹಾಕೊಂಡು ದಯಮಾಡಿ ಥಿಯೇಟರ್ ಕೊಡ್ರೇನೆ ದುಮ್ಮು ಬೇರೆ ತೂಪೇರು ಆಗಲು ವಿಜಯ ಊರು ಅಂಚಾದ 500 ಜನ ಬಂದದ್ದು ಪ್ರೀಮಿಯರ್ ಶೋ ತೂಪೇರು ಬಂದ ಒಂದೊಂದು ದೇಶದ ಬಾರಿ ಮಲ್ಲ ವಿಷಯ ಅಂದ್ರೆ ಎಂಗ್ಲೆಗೆ ಬೆರ್ಮೆ ಅಂತ ರಾಜಸಮುದಾಯ ತುಳು ಚಿತ್ರರಂಗಕ್ಕೆ ಬೆರ್ಮೆ ತುಳು ಭಾಷೆಗೆ ಬೆರ್ಮೆ ಅಂತ ಇಷ್ಟ ಮಾಡುವ ಆನಂದ್ ಕುಂಪಳೇನ
ವಿಶೇಷವಾದ ಮಾರ್ಗದರ್ಶನ ಅಭಿನಯಿಸಿದ ರಾಹುಲ್ ಅಮೀನ್ ಬೊಕ್ಕ ವಿನೀತ್ ಕುಮಾರ್ನ ನಾಯಕ ನಟ ಅವತ್ತೊಂದೇ ವಿಶೇಷವಾದ ನವೀನ್ ಡಿ ಪಡಿಲುಪ್ಪು ಆನಂದ್ ಅರವಿಂದ್ ಗೋಳಾರುಪ್ಪು ಭೋಜರಾಜ್ ರಾಮಂಜೂರುಪ್ಪು ಅಂಚ ನಾನಾ ರೀತಿಯ ತುಳು ಚಿತ್ರದ ನಾಯಕ ನಟನ ಪೂರ ಸಹಕಾರದ ಭಾರಿ ಮಂದಿ ಎಡ್ಡೆ ರೀತಿಯ ತುಳು ಸಿನಿಮಾ ಈ ಕರಾವಳಿದ ಭಾಗದ ಬೊಕ್ಕ ಪೂರ ತುಳುವರೆಗಳ ಒಂದು ಕೊಡುಗೆಯಾದ ಬೈತು ನಿಜಕ್ಕಾದ ಬಣ್ಣನಾಡ ನಂಗೆ ಪೂರೈರಗಳ ಬಾರಿ ಒಂದು ಕುಚಿತ ಈ ಒಂದು ಸಮಯ ಈ ಒಂದು ಸಮಯದ ಅಕಲು ಪಂಡಿಲಕ್ಕಾನಿ ನಮ್ಮ ಕರಾವಳಿದ ಭಾಗದ ತುಳುವರೆಗೆ ಭಾರಿ ಮುಂದಿನ ಅವಕಾಶ ನನ್ನ ತಿಕ್ಕೋಡನ್ನು ಬಂದ್ಬಿಡ್ತಿನ ಪೂರ್ಣ ಪ್ರಮಾಣದ ಈ ಒಂದು ಸಂದರ್ಭದಲ್ಲಿ ಯಾರ ಒಂದು ಶಾಸಕ ಆದ ಅಕಲು ಒಟ್ಟಿಗೆ ಉಲ್ಲ ನನಾಥ ನಮ್ಮ ಒಟ್ಟಿಗೆ ಸೇರಿದು ತುಳು ಭಾಷೆಯನ್ನು ಉಳಿಪವನಂಚಿನ ತುಳು ಭಾಷೆಗೆ ನನಾಥ ಪ್ರೋತ್ಸಾಹ ಕೊಡ್ಪಂಚಿನ ತುಳು ಸಿನಿಮಾಗ ನನಾಥ ಶಕ್ತಿ ತುಂಬನಂಚಿನ ಬೇರೆ ಎಂಗು ಮಲ್ಪುಗ ಅಂದ ಈ ಸಂದರ್ಭ ಪಣೊಂದು ಈ ಒಂದು ರಾಜ್ ಸೌಂಡ್ಸ್ ಅಂಡ್ ಲೈಟ್ಸ್ ನೆಕ್ ವಿಶೇಷವಾದ ಸಹಕಾರ ನಮ್ಮ ಕೊಡೋದು ಐಕಾದ ಪೂರೇರಗಳ ಸಹಕಾರ ಇತ್ತಿರಕಣೆ ಯಾನ್ಲ ಎನ್ನ ಕುಡಲ ಪೂರ ಎನ್ನ ಆತ್ಮೀಯ ಬಂಧುಲೆಗಳ ಒಂಜ ರಗ್ಗಟ್ಟು ಏಟಕ್ಕಲು ಬರ್ತಾರೆ ಇವತ್ತು ಜಿಂಕ್ ಆತ ಚೋಣಕನ ಮುಖಾಂತರ ಯಾನೊಂದಿ ಎನ್ನ ಕೊಡುಗೆಯಾದ ಕೊಡುಗೆ ತಯಾರಲ್ಲ ಅಂದ ಈ ಸಂದರ್ಭ ಬಂದು ಎಂಕಲ ಈ ಪೂರೇರ ಈ ಸಂದರ್ಭ ಸೇರಿದಂಚಿನ ಪೂರ ಹಿರಿಯರಿಗೆ ಮತ್ತು ಪೂರ ಆತ್ಮೀಯ ಮಿತ್ರರಿಗಳ ಯಾರು ವಂದನೆ ಮಾಡ್ಕೊಂಡು ಈ ಸಿನಿಮಾ ಭಾರಿ ಎಡ್ಡದ ಕೊಡುಗೆ ಕೊರಡಿ ಯಶಸ್ಸಾವಡು ನಮ್ಮ ರಾಜ್ಯಕ್ಕೆಲ್ಲ ಒಂದು ಪಿಕ್ಚರ್ ರೆಕಾರ್ಡ್ ನಮ್ಮ ರಾಜ್ಯಕ್ಕೆಲ್ಲ ಪಿಕ್ಚರ್ ಅಂದ್ರೆ ಎಂಕ್ಲೆ ಅದು ವ್ಯತ್ಯಾಸ ಬಂದ ನಿಕ್ಲ ಬತ್ತಾಗ ನಿಕ್ಲ ಡ್ಯಾನ್ಸ್ ಮಾಡ್ಬಿಡಿ ನಮ್ಮ ಏರಿಯಾದ ಮಧ್ಯೆ ಕೂಡ ಏರಿಯಾ ಡ್ಯಾನ್ಸ್ ಮಾಡ್ಬೋದು ವಿಶ್ಲೇಷಣ ಶುಭಾಶಯನ ಈ ಗುಂಪು ಇಡೀ ಜಗತ್ತಿಗೆ ಗುಂಪು ಬರ್ಕೊಂಡ ಆ ರೀತಿ ಇಡೀ ತುಳು ಜನತೆಗೆ ಈ ಸಿನಿಮಾ ಭಾರಿ ರೀತಿ ಲೋಕೆ ತುಂಬ ಚಿತ್ತ ಭಾಗ್ಯ ಮಾತರೆಗಳ ತಿಕ್ಕಾಡು ಬಂದದ್ದು ನಮ್ಮ ಚಿತ್ತ ಮಾತ ದೈವದೇವರ ನಾನು ಪ್ರಾರ್ಥನೆ ಮಾಡ್ತದ್ದು ಸೇರಿದಿನ ಮಾತನ್ನ ಪರವಾಗುತ್ತದೆ ಆನಂದ ಮತ್ತದು ಇಡೀ ಅದನ್ನ ಕಂಡಾಗ ಹೃತ್ಪೂರ್ವಕವಾಗಿ ಚಿತ್ತ ಅಭಿನಂದನೆ ಮಾಡ್ತಾರೆ. ರಾಜಣ್ಣನ ಸೌಂಡ್ಗೆ ಕಲರ್ ಲೈಟ್ಗೆ ಟಾಪ್ ಬೇಸ್ ಪಾಡೊಂದು ಗುದ್ದಾದ ನಲ್ಪುಲೇ ಕರೆಂಟ್ ಜವನೆರು ಪ್ರೆಸೆಂಟ್ ಆತಿರು ಕಲರ್ಫುಲ್ ಸೆಟ್ಟನು ಪವರ್ಫುಲ್ ಮಾಡ್ತಾರೆ ಲೋಕಲ್ ಟ್ರ್ಯಾಕಿಗೆ ಸಿಂಗಲ್ ನಡ್ತದೆ ಮಿಂಗಲ್ಲಾದ ಕಂಗಾಲಾಯ ಬಾರಿ ಖುಷಿ ಜಾಲಿಡ್ ತಪ್ಪಾನ್ ಕುಚ್ಚಿ ಪಾಡೋದು ಫುಲ್ ಸ್ವಾಗಡ್ ನ್ಯೂಟ್ರಲ್ ಆವಡೆ ಕೇರು ಡುಪ್ಪಡು ಸೇರೊಂದು ಪನ್ಲೆಗೆ ಜವನೇರೆ ಜೈ ಜೈ ಮನದಾನಿ ಕಾಂಬನೆ ನಿಲ್ಲದು ಪೋಯ್ ಸೌಂಡ್ ಲೈಟ್ ತೂ ಎರಡ ಪನುವಾರ ಸೈ ಸೈ ತಕಿಟ ತಕ ఫేస్ టు ఫేస్ ఇవ్వడే మగ చెప్పుల సురుకు జాలిడే అక్కులు ముక్కులు సేరొందు నడిపులే ఇక్కడే కత్తడ బండరి నమ్మ తులు వెళ్తాయి తులే ఐసా కత్తరి నమ్మ సూపర్ స్టార్ పాటి పిలి హే యా సౌండ్ లైట్ తూ ఎరడ పనువారు సై సై తకిట తక రిపిట్ తుక నలిపుత మాల్పి నలిపుత మాల్పి
ವೇದಿಕೆ ಪುನಃ ತುಳುನಾಡದ ಪೂರ ಗಣ್ಯರೇ ಕಲಾವಿದರೇ ಅಂಚಿನ ಸೇರಿದಿನ ಒಂಜಿ ಟೀಮ್ ಈ ಟೀಮ್ ವರ್ಕ್ ನಿರಂತರವಾದ ಸೂರ್ಯ ಚಂದ್ರ ಎತ್ತಿನಟ್ಟು ಪಡ ತುಳು ಭಾಷೆ ಮತ್ತು ಭಾಷೆಯಿಂದ ಪದರ್ದಿದ್ದಾರೆ ರಾಜ್ ಸೌಂಡ್ಸ್ ಬೊಕಲೈಟ್ ಸೌಂಡು ಒಂದು ಸಾಧಾರಣ ಒಂಜಿ 15 ದಿನಗಳು ತುಂಬು ಸೌಂಡ್ ಬಂದದ್ದು ಸೌಂಡ್ ದೇಶದಾದ್ಯಂತ ಭಾರಿ ಲಾಯ್ಕೊಂಡಿಗೆ ಭಾರಿ ಪಡೊಂಡಿಗೆ ಈ ಸೌಂಡ್ ಬರೋದು ತುಳು ಸಿನಿಮಾ ಈ ಸೌಂಡ್ ಬರೋದು ಪಂಡ ಎಂಕ್ಲೆಂಕ್ಲು ಬನ್ನಿರಬಲ್ಲಿ ಹೂವಿನ ಸೌಂಡ್ ಬಂದಾಗ 101% ಸಿನಿಮಾ ಸೌಂಡ್ ಆಗ್ತದೆ ಈ ಪಾತ್ರ ನಾನು ಗಿರಿಗಿಡದ ಟೈಮ್ ರೂಪಿಗೆ ಬಂತೆ ಈ ಪಾತ್ರ ನೀವೇ ಸೇಮ್ ಡೈಲಾಗ್ ಬಂತೆ ಅಂಚಿನ ಗಿರಿಗಿಡ್ದಲಕನೆ 5 ಸ್ಟೆಪ್ ಮಿತ್ತು ಬಾವಡು ನಮ್ಮ ಸಾಕು ಪ್ರತಿ ತುಳು ಸಿನಿಮಾ ಗೆಲ್ಲೋಡು ಪ್ರತಿ ಕಲಾವಿದರಿಗೆ ಬೇರೆ ದಿಕ್ಕೊಡು ತಂತ್ರಜ್ಞರಿಗೆ ಹೊಸ ರೈಟರ್ನಗಳು ಬರೋಡು ಹೊಸ ಕಲಾವಿದರು ಬರೋಡು ತುಳು ನಾಡದ ಈ ನಮ್ಮ ಕೋಸ್ಟಲ್ ಹುಡ್ಡಲ ಒಂಜಿ ಗಟ್ಟಿದ ಹುಡ್ಡ ಹೊಡೆದು ನನ್ನ ಆಸೆ ಅಂಚ ಈ ಸಿನಿಮಾ ಐಕೊಂಜಿ ನಾಂದಿ ಅವಾರ್ಡ್ ರಾಜ್ ಸೌಂಡ್ಸ್ ಬೈದು ನನ್ನ ಬರೋಡ ಆಯ್ನಿ ಒಂಜಿ ನಿರ್ಮಾಪಕರನ್ನ ಎಲ್ಲಡೆ ಈ ಸಿನಿಮಾ ನಿರ್ಮಾಪಕರನ್ನ ಇನ್ನು ಬಲ್ಪ್ ಮಾಡ್ಬಾರ್ದು ಅವ್ರು ಕೊಡೊಂಜಿ ಬಲ್ಪು ಕೈ ಮಾಡ್ಲಿಕ್ಕೆ ಅವರು ಲೈಟ್ ಪಾಡ್ನಲ್ಲಿ ಸ್ವಿಚ್ ಪಾಡ್ನಲ್ಲಿ ಕೊಡೊಂಜಿ ಸಿನಿಮಾ ಒಂಜಿ ನಿರ್ಮಾಪಕ ಸಿನಿಮಾ ಮಾಡ್ತಾರೆ ಕೊಡೊಂಜಿ ಸಿನಿಮಾ ಮಾಡ್ಕೊಂಡು ಭಾರಿ ಕಮ್ಮಿ ಅಂಚಾದ ಅವು ಆ ಬೆಳವಣಿಗೆ ಬರೋದು ಬೇತೆ ಕ್ಷೇತ್ರದ ಲೆಕ್ಕನೆ ಮಲಯಾಳಂ ಮಾಡೋದು ಬೇತೆ ಊಟದ ಲೆಕ್ಕನೆ ನಮ್ಮಲ್ಲಿ ಅಂಚನೆ ಒಂಜಿ ಸಿನಿಮಾ ಮತ್ತು ನಿರ್ಮಾಪಕ್ಕೆ ಕೊಡೊಂಜಿ ಸಿನಿಮಾ ಮಾಡ್ಬೋದು ಅಂಚೆ ನಮ್ಮ ತುಳುನಾಡದಕ್ಕೆ ತುಳು ಸಿನಿಮಾ ನಮ್ಮ ಗೆಂದಾದ ಬರೋದು ಹೆಚ್ಚಿನ ಅಂಶ ಕೆಲವು ಸಿನಿಮಾದ ಆಧಾರ ಬಂದಾಗ ಇದೊಂದು ಲೈಟ್ ಮಾಡ್ಕೊಂಡು ಕೆಲವು ಸರ್ತಿ ಭಾರಿ ಬೇಜಾರು ನಿರ್ಮಾಪಕರು ಹೋಗ್ಬೇಕು ಅದಕ್ಕೆ ಕಾರಣ ನಮ್ಮ ಹತ್ತೆ ಸಿನಿಮಾ ಮಲ್ಕೊಳಕ್ಕಿಲ್ಲತ್ತೆ ಅಭಿಮಾನಿಗಳತ್ತೆ ಕೆಲವು ಸರ್ತಿ ಕೆಲವು ಟೈಮು ನಮ್ಮ ಒಗ್ಗಟ್ಟುಗಳು ಹೊಂದಾಣಿಕೆಗಳು ಪ್ರತಿ ಒಂಜಿ ಕಲಾವಿದರಿಗೆಲ್ಲ ಸಿನಿಮಾ ಬಂದಾಗ ನಮ್ಮ ದಾಪಿ ನಡೆದ ಸೇವೆ ಪ್ರತಿ ಒಂಜಿ ನಿರ್ಮಾಪಕರ ನಿರ್ದೇಶಕರ ಒಂದು ನಮ್ಮೊಂಜಿ ಆಯ್ತಾ ಪ್ರಮೋಷನ್ಗೆ ನಮ್ಮ ಮಾತೆಗಳ ಕೈ ಜೋಡಿಸೋಡು ಬಂದು ಬರ್ಪಿನ ಪೂದ ತುಳು ಸಿನಿಮಾ ಗಡ್ಡೆ ಆವಡು ಸೌಂಡ್ ಇಡೀ ಊರುಡು ಸೌಂಡ್ ಆವಡು ಲೈಟ್ ಆವಡು ಬಲ್ಪ್ ಆವಡು ಶುಭ ಒಂದು ಆಯುಳ್ಳೆ ಒಳ್ಳೆ ಬಣ್ಣದ ಗೆಂದಿನ ಪಿಕ್ಚರ್ ಅತ್ತು ಒಂದು ರಾಹುಲ್ ಬೊಕ್ಕ ನಮ್ಮ ವಿನೀತ್ನ ಒಟ್ಟಿಗೆ ಟೀಮು ತಕ್ಕೊಂಡು ಬೈದಿನ ಬಂಗುಳದ ಆ ಬಂಗ ಗೊತ್ತು ವ್ಯಾಪಕ ಶೂಟಿಂಗ್ ಅನ್ನಗ ಬರ್ಸ ಒಂದು ಮಂಡೆ ವೆಚ್ಚ ಪಾಪ ಮಂಡೆ ವೆಚ್ಚ ಆ ಮಂಡೆ ವೆಚ್ಚದ ಮೋನಿನ ಪತ್ತೊಂದು ಪಾಪ ತೆಲಿಕೆದ ಅಭಿನಯ ಬಂದೊಂದು ಪಾಪ ರಾಹುಲ್ ನಕ್ಕಲ ಬಂಗ ಆಯ್ತೊಟ್ಟಿಗೆ ಸುವನ್ ಮುಖಲ ಪೂರ ಈ ಟೀಮ್ ಏತ್ ಬಂಗ ಬೈದಿರು ಬಣ್ಣ ಆ ಬಂಗಕ್ಕೆ ಊರೂರ ಮೇಲೆ ಫಲ ತೆಗೆದಿದ್ದು ಪಿಕ್ಚರ್ ಸ್ಟಾರ್ಟಪ್ನ ಪೊರ್ತಾಂಡು ಮಾತಿರಲ್ಲ ನಿಕ್ಕೆ ಸಪೋರ್ಟ್ ಮಾಡ್ಬಿಡಿ ದಯಪನಕ್ಕೆ ಅದು ಬಂಗ ಬತ್ತದ ಮಂತಿನ ಸಿನಿಮಾ ಹಿಡಿದ ಹತ್ರ ಮಾತಿರಲ್ಲ ಬಂಗ ಬತ್ತ ಮಂತಲೇರು ಅಣ್ಣ ಒಂಜಿ ವಿಭಿನ್ನ ರೀತಿಯಲ್ಲಿ ಜೋಕುಲು ಬಂಗ ಬೈದಿರ ಅಂಚ ಅದು ಪುನಃ ಆ ಜೋಕ್ಲಿ ಸಪೋರ್ಟ್ ಮಾಡಿ ಈ ಸಿನಿಮಾನಿಗೆ ಎಂದಾದ ಗೊರ್ಲೆ ಪಡೆದು ಇವನು ಅವಕಾಶ ಬಂತು ಕೊಡ್ಲಿಕ್ಕೆ ಒಂದನೇ ಮತ್ತೊಂದಲ್ಲ ನಿಮ್ಮ ಟೀಮ್ ಸಕ್ಸಸ್ ಆಗ ನಮಸ್ತೆ ನಮಸ್ಕಾರ ರಾಜ್ ಸೌಂಡ್ ಅಂಡ್ ಲೈಟ್ ಈ ಮೂವಿ ಹಿಟ್ ಆಗುಡಿದ ಯಾಕಂದ್ರೆ ಈ ಟೀಮುಡು ಎಂಕಲ ಆರ್ಟಿಸ್ಟ್ ಆದಪ್ಪರೆ ಅವು ಅಂಡ್ ಈ ಟೀಮುಡು ಮುಕ್ಕಲ್ನ ಇಡೀ ಒಂಜಿ ಎಂತ ಕಂಡನೆ ಬೆಂತಿನ ಎಂಕಲು ನವೀನ್ ಬಂಡದಾಂಡೆ ಅಂಚನೆ ಬೆನುಂದಿತ್ತೇರು ಹೋಯ್ ವಾ ಒಂಜಿ ಕಲಾವಿದನ ಮನಸ್ಸಿಗೆ ಬೇಜಾರು ಬರಂದಿಲ್ಲ ಅಕ್ಕಲೆ ಏತ್ ಅಕ್ಕಲ ಮನಸ್ಸಲ್ಲಿ ಸುಮಾರು ಬೇಜಾರು ಇಂಥ ಶೂಟಿಂಗ್ ಮಾಡ್ತಾರೆ ಬರ್ತಾ ನಾವು ಆಡ ಹೋಗು ಇತ್ತನಲ್ಲ ಕಲಾವಿದರಿಗೆ ತೋಜಾ ಬಂದೆ ಎಂಕ್ಲಿಗೆ ಫ್ರೀ ಆದಪ್ಪರು ಯಾಕಂದ್ರೆ ಎಂಕ್ಲ ಮೈಂಡ್ ಅವು ಎಂಟು ಪೆಟ್ಟಿಗೆ ಎಂಕ್ಲು ಮೈಂಡ್ ಡೈವರ್ಟ್ ಆಗ ಎಂಕ್ಲಿನ ಡೈವರ್ಟ್ ಆವಂದಿಲ್ಲ ಅಕ್ಕ ತಗೊಂಡು ಮಾರಿ ಮೋಕ್ಯಾಡು ಅಕ್ಕಲ್ಲ ಆ ಏತ್ ಪ್ರಯತ್ನ ಉಂಡು ಐನು ಪೂರ ಪಾಡ್ದು ಈ ಮೂವಿ ಬಲ್ತಾರೆ ಈ ಮೂವಿ ಮಾತಾದಿಗಳ ಪುದಾರಿ ಕೇಂದ್ರಿಗೆ ಅಣ್ಣ ನಮ್ಮ ಊರುಡು ನಮ್ಮ ಪುದಾರ್ಕ ನೋಡಿದೆ ಯಾಕಂದ್ರೆ ನಮ್ಮ ಮಕ್ಕಳು ಸಪೋರ್ಟ್ ಇಚ್ಚಿಂದ ಬೇಕಾದ ದಾದಿಯನ್ನು ಸಪೋರ್ಟ್ ಮಾಡ್ಬಿಡಿ ಆಯ್ತು ಪ್ರತಿ ಊರಿಗೆಲ್ಲ ಈ ಮೂವಿಗೆ ಸಪೋರ್ಟ್ ಮಾಡ್ತೀವಿ ಯಾಕೆ ದಾಲ ಕೇಳಿಸಿ ಈ ಮೂವಿಗೆ ಎಂದಾದ ಕೊರಿಯರಂದಾಂಡ ನೆತ್ತ ಬೆರಿಯ ಬರ್ಪುನ ಸುಮಾರು ಮೂವಿಲುಂಡು ಐಕಲ ನಿಕ್ಕ ಸಪೋರ್ಟ್ ಮಾಡ್ತಿಲ್ಲ ಕಾಪುಡು ನಾನು ಆತೆ ಕೇಳೋದು ರಾಜ ಸೌಂಡ್ ಇನಿ ಭಾರಿ ಸೌಂಡ್ ಬಂತು ಬಿದ್ದಗಳು ಮಾತ್ರ ಸೌಂಡ್ ಬರ್ತದೆ ನಮ್ಮ ಊರ್ಲ ನಮ್ಮ ಈ ದೇಶಗಳು ಈ ಪ್ರತಿ ಕೋಟಿಗಳ ಸೌಂಡ್ ಮಾಡ್ಕೊಂಡು ಸರ್ವಧರ್ಮದ ಅಭಿಮಾನಿ ದೇವರು ನಮ್ಮ ಮಾತೆಲ್ಲ ಪಿಕ್ಚರ್ದಲ್ಲಿ ಆಶೀರ್ವಾದ ಮಾಡಲಿ ನಿಖಲ ಆಶೀರ್ವಾದನೇ ನಿಖಲ ಸಹಾಯ ದಯಮಂತದ ಪಿಕ್ಚರ್ದಲ್ಲಿ ನಿಖಲ ಪ್ರೀತಿ ಆಶೀರ್ವಾದ ನಮಸ್ಕಾರ
ಮಾತ್ರ ಟೀಮ್ ದಾಖಲೆಲ್ಲ ಶುಭವಾಡೆ ಪಿಕ್ಚರ್ ಸೂಪರ್ ಹಿಟ್ ಆವಾಡೆ ಇತ್ತೆ ಸೂಪರ್ ಹಿಟ್ ಆವಡು ಸೂಪರ್ ಹಿಟ್ ಆತಂಡೆ ಮತ್ತೊಂದು ದೇಶೋಡು ಇನ್ನೊಂದು ಪ್ರೀಮಿಯರ್ ಶೋ ಕೊಡೋದು ಇನ್ನೊಂದು ದಾಖಲೆ ಮಾಡ್ತದೆ ಮಾತಾಡಲ ಆಶೀರ್ವಾದ ಪಡೆ ಮಾತಾಡಲ ಜೋಕ್ ಪೂರ ಸಬ್ ಟೈಟ್ಲ್ ಒಂದು ಬೇರೆ ಭಾಷೆಗಳು ಓದೋದು ಈ ಚಿತ್ರವನ್ನು ಸಪೋರ್ಟ್ ಮಾಡ್ತೇವೆ. ನಮಸ್ತೆ. ಖಂಡಿತವಾದ ತುಳು ರಂಗಭೂಮಿಗೆ ನಾಟಕ ಅಂತ ಆರಂಭ ರಾಜ್ ಸೌಂಡ್ಸ್ ಆ್ಯಂಡ್ ಲೈಟ್ಸ್ ಹಿಡಿದು ಅವು ಕಾಪಿಗಡ್ರನ ಅವಡು ಎನ್ನ ಅವಡು ಪಾಂಡೇಶ್ವರದ ರಾಜ್ ಸೌಂಡ್ಸ್ ಆ್ಯಂಡ್ ಲೈಟ್ಸ್ ಎಲ್ಲ ಮಟ್ಟದ ಬದುಕು ಬರ್ತೀನಿ ಪೂರ ನಾಟಕಗಳ ರಂಗಭೂಮಿಗೆ ರಾಜ್ ಸೌಂಡ್ಸ್ ಆ್ಯಂಡ್ ಲೈಟ್ಸ್ ಚಿತ್ರರಂಗಗಳ ಈ ರಾಜ್ ಸೌಂಡ್ಸ್ ಆ್ಯಂಡ್ ಲೈಟ್ಸ್ ಮೊದಲ ಲೈಟ್. ನಮಸ್ಕಾರ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಸೌಂಡ್ಸು ಕರೆಕ್ಟ್ ಆಗಿದೆ, ಲೈಟ್ಸು ಪರ್ಫೆಕ್ಟ್ ಆಗಿದೆ. ಸೊ ಈ ಪರ್ಫೆಕ್ಟ್ ಆಗಿರುವಂತಹ ಪ್ರೋಗ್ರಾಮಲ್ಲಿ ಒಂದು ಪುಟ್ಟ ವಿರಾಮನ ತಗೊಂಬರೋಣ. ಸೊ ಇದು ಸ್ಪೆಷಲ್ ಎಪಿಸೋಡ್ ನಮ್ಮ ಕಾಫಿ ಟೈಮಲ್ಲಿ ರಾಜ್ ಸೌಂಡ್ಸ್ ಆ್ಯಂಡ್ ಲೈಟ್ಸ್. ರಾಜಣ್ಣನ ಸೌಂಡ್ಗೆ ಕಲರ್ ಲೈಟ್ಗೆ ಟಾಪ್ ಬೇಸ್ ಪಾಡೊಂದು ಗುದ್ದಾದ ನಲ್ಪಲೆ ರಾಜಣ್ಣನ ಸೌಂಡ್ಗೆ ಕಲರ್ ಲೈಟ್ಗೆ ಟಾಪ್ ಬೇಸ್ ಪಾಡೊಂದು ಗುದ್ದಾದ ನಲ್ಪಲೆ ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ. ಸೊ ಸದ್ದು ಮಾಡ್ತಾ ಇರುವಂತಹ ಸಿನಿಮಾದ ಬಗ್ಗೆ ಮಾತಾಡ್ತಾ ಇದ್ವಿ. ಮತ್ತೆ ಆಗ್ತಡ ಸಿನಿಮಾದ ಸಾಂಗ್ಸ್ಗಳು ಕೂಡ ಅಷ್ಟೇ ಸದ್ದು ಮಾಡ್ತಾ ಇದೆ. ಸೊ ಸೂಪರ್ ರಿವ್ಯೂಸ್ ಪಡ್ಕೊಂಡಂತಹ ಸಾಂಗ್ಸ್ಗಳು ತುಳುನಾಡಿನಲ್ಲಿ ಅಚ್ಚಳಿಯದೆ ಉಳಿಯುವಂತಹ ಹಾಡುಗಳಿವು. ಸೊ ಒಂದು ಸೂಪರ್ ಆಗಿರುವಂತಹ ಡಾನ್ಸಿಂಗ್ ನಂಬರ್, ಅದರಲ್ಲೂ ಎಲ್ಲ ಒಂದು ಸ್ಟಾರ್ಸ್ಗಳು ಒಂದೇ ಒಂದು ಸ್ಕ್ರೀನಲ್ಲಿ ನಮಗೆ ಕಾಣಲಿಕ್ಕೆ ಸಿಕ್ಕಿದ್ರೆ ಅದು ಡಾನ್ಸಿಂಗ್ ನಂಬರ್ಗೆ ಎಷ್ಟು ಖುಷಿ ಇರುತ್ತಲ್ಲ. ರಕ್ಷಣ್ ಮಾಡೋರು ಅವರ ಒಂದು ಲಿರಿಕ್ಸ್ ಕೂಡ ಅಂಥದ್ದೇ ಇದೆ. ಸೊ ಲಿರಿಕ್ಸು, ಮ್ಯೂಸಿಕ್ ಕಂಪೋಸಿಷನ್, ಇದರ ನಡುವೆ ಅದ್ಭುತವಾದ ಸಿಂಗಿಂಗ್. ಸೊ ಈ ಸಿಂಗಿಂಗ್ನಿಂದ ಕೂಡಿರುವಂತಹ ಈ ಒಂದು ಸೂಪರ್ ಸಾಂಗನ್ನು ನೀವಂತ ನೋಡ್ಕೊಂಬಂದು. ರಾಜಣ್ಣನ ಸೌಂಡ್ಗೆ ಕಲರ್ ಲೈಟ್ಗೆ ಟಾಪ್ ಬೇಸ್ ಪಾಡೊಂದು ಗುದ್ದಾದ ನಲ್ಪಲೆ ಕರೆಂಟ್ ಜವನೆರ್ ಪ್ರೆಸೆಂಟ್ ಆತಿರ್ ಕಲರ್ಫುಲ್ ಸೆಟ್ನ ಪವರ್ಫುಲ್ ಮಾಡ್ತಿರ್ ಲೋಕಲ್ ಟ್ರ್ಯಾಕಿಗೆ ಸಿಂಗಲ್ ನಡ್ತದೆ ಮಿಂಗಲ್ಲಾದ ಕಂಗಾಲಾಯ ಬಾರಿ ಖುಷಿ ಜಾಲಿಡ್ ತಪ್ಪಾನ್ ಕುಚ್ಚಿ ಪಾಡೋಡು ಫುಲ್ ಸ್ವಾಗಡ್ ನ್ಯೂಟ್ರಲ್ ಆವಡೆ ಕೇರ್ ಡುಪ್ಪಡು ಸೇರೊಂದು ಬಂಗ್ಲೆಗೆ ಜವನೇರೆ ಜೈ ಜೈ ಮನದಾನಿ ಕಾಂಡೆ ನಿಲ್ಲದು ಪೋಯ್ ಪೋಯ್ ಸೌಂಡ್ ಲೈಟ್ ತೂ ಎರಡ ಬನುವಾರ್ ಸೈ ಸೈ ತಕಿಟ ತಕ ರಿಪಿಟ್ ತುಕ ನಲಿಪುದ ಮಾಲ್ ಬೀಟ್ ನಲಿಪುದ ಮಾಲ್ ಬೀಟ್ ఫేస్ టు ఫేస్ ఇవ్వడే మగ చెప్పుల సురుకు జాలిడే అక్కులు ముక్కులు సేరొందు నడిపులే ఇక్కడే కత్తడ బండరిన మటలు వెళ్తాయి తులే ఐసా కత్తరినమ్మ సూపర్ స్టార్ పాటి పిలి హే యా
ಗೆ ಜವನೇರೆ ಜೈ ಜೈ ಮನದಾನಿ ಕಾಣನೆ ನಿಲ್ಲದು ಪೋಯ್ ಪೋಯ್ ಸೌಂಡ್ ಲೈಟ್ ತೂ ಎರಡ ಪನುವಾರ್ ಸೈ ಸೈ ತಕಿಟ ತಕಾರ ಬಿಟ್ಟು ತುಕಾ ನಲಿಪುತ ಮಾಲ್ಪಿ ನಲಿಪುತ ಮಾಲ್ಪಿ ಎಸ್ ಸಾಂಗ್ ಅನ್ನ ನೋಡ್ಕೊಂಡ್ ಬಂದ್ರೆ ಅದ್ರ ಜೊತೆಗೆ ಈ ಸಾಂಗ್ ಅಲ್ಲಿ ಏನ್ ಸ್ಪೆಷಲ್ ಇದೆ ಅಂತ ಹೇಳಿದ್ರೆ ಇಂತಹ ಸೆಟ್ಗಳು ನಾವು ತುಳು ಸಿನಿಮಾದಲ್ಲಿ ನೋಡಿರುವಂತದ್ದು ಬಹಳ ಹೊಸತು ಅಂತ ಅನಿಸ್ತದೆ. ಯಾಕಂತ ಹೇಳಿದ್ರೆ ಈ ಸೆಟ್ಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ಈ ಸೆಟಪ್ ಅಂಡ್ ಗೆಟಪ್ ಪ್ರತಿಯೊಂದು ಕೂಡ ಪರ್ಫೆಕ್ಟ್ ಆಗಿದೆ. ಅದ್ರ ಹಿಂದೆ ಪ್ರೊಡ್ಯೂಸರ್ನ ಶ್ರಮ ಎಷ್ಟಿದೆ ಅನ್ನೋದನ್ನ ಕೂಡ ನಾವು ಯೋಚನೆ ಮಾಡ್ಬೇಕಾಗತ್ತೆ. ಈ ಒಂದು ತುಳುವಲ್ಲಿ ಇಂತಹ ಗ್ರ್ಯಾಂಡ್ ಸಿನಿಮಾ ಮಾಡ್ಬೇಕು ಅಂತ ಹೇಳಿದ್ರೆ ಅವರು ಪ್ರೇಕ್ಷಕರನ್ನ ಅತಿ ಹೆಚ್ಚು ನಂಬಿದ್ದಾರೆ, ಇನ್ನೊಂದು ಅವರು ಮಾಡಿರುವಂತಹ ಸಿನಿಮಾದ ಕಂಟೆಂಟ್ಗಳ ಮೇಲೆ ಅವರಿಗೆ ನಂಬಿಕೆ ಇದೆ. ಕ್ವಾಲಿಟಿಯನ್ನ ಯಾವತ್ತು ಮಂಗಳೂರಿನವರು ಅಥವಾ ತುಳುನಾಡಿನವರು ಬಿಟ್ಟು ಕೊಡುವುದಿಲ್ಲ ಅನ್ನುವಂತಹ ಅತಿ ದೊಡ್ಡ ಭರವಸೆ. ಮಂಗಳೂರಿನ ಅಥವಾ ತುಳುನಾಡಿನ ಜನರು ಫಸ್ಟ್ ನೋಡುವಂಥದ್ದು ಕ್ವಾಲಿಟಿ. ಸೊ ಕ್ವಾಲಿಟಿ ಅವರಿಗೆ ಇಷ್ಟ ಆಗ್ಬಿಟ್ಟು ಸಿನಿಮಾವನ್ನು 100% ಗೆಲ್ಲಿಸ್ತಾರೆ. ಸೊ ಹಾಗಾಗಿ ಕ್ವಾಲಿಟಿಯಿಂದನೇ ಈ ಸಿನಿಮಾ ಗೆದ್ದಿದೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಕ್ವಾಲಿಟಿ ಇರುವಂತಹ ಸಿನಿಮಾದ ಕ್ವಾಲಿಟಿ ಸಾಂಗ್ಸ್ ಇನ್ನೂ ನಿಮ್ಗೋಸ್ಕರ ಬರ್ತಾ ಇದೆ. ಸಾಂಗ್ ಅನ್ನ ನೋಡ್ಕೊಳ್ಳಿ. ಸಂಗೀತ ಸೋಬಾನೆ ಪಂಡರಪುರ गाना बजाना स्टेप पड़ गाना वंस मोर पंद तोड़ा बेस बढ़ाना गाना बजाना स्टेप पड़ गाना वंस मोर पंद तोड़ा बेस बढ़ाना गौजी गम्मत मूलु इने बिंदास फील नाना बेजार ओलु सैड लाइफ आंड सेल ಬಂಗಾರ ಮೈನಿಗೆ ಸಿಂಗಾರ ನಿನ್ನ ನಡಕೆ my boys want that crazy light to the chilling. Turn up the bass, make some noise, DJ rocking. Tension put to the light, color kulli. तुम्हारे दबल सारी नी सारा कन्ने पंपंड कुप्पी नोटा तू ಒಂದೇ नी ಲೋಕದಾನಿ ಮಾಯಂಡ್ ಪಚ್ಚೆ ದಿನ ಎಲ್ಲರಿನ ಕೊಡಲ ಬೆಳಗಾದ ಬೆಳಕಿ ಬೋಡಿ ನಿಲ್ಕಿ ಫಲ பொண்ணுலே சாலு அடிமேலு ஜாலு ஷாக்காண்டு தூது ஐயோ ಎಂಚಿ ನಜರು ಬಲೀರು ಚೂರು ಒಂದು ನೋಟು ಫೇರು ಒಟ್ಟಾದ ಸೇರು ಮತ್ತು ಕಾರುಬಾರು ಬಲೆ 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 ಬಲಸುಕ ಪೂರ ಬಂಗುಡೆ ಪುಳಿ ಮುಂಚಿ ತಿಂದನ ಕಾರ ನನ್ನ ಒಂದು ನಲ್ಲಿ ಪೆರೆ ಟ್ರೆಂಡಿಂಗ್ ಬೀಟ್ ಜವನೆ ಒಂದೇ ಟೈಟ್ ಅಲೆ 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 ಕಮ್ಮೆನ ಸ್ವೀಟ್ ಸರ ಸರ ಮಿಕ್ಕಿದೆ ಡ್ರೋನ್ ದ ಶಾಟ್ ರಗ 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 ರಂಗ್ में रंग कैसा है ये राग कैसा है ये गौजी गम्मत मूलु इने बिंदास फील नाना बेजार ओलु सैड लाइफ आंड सेल ಬಂಗಾರ ಮೈನಿಗೆ ಸಿಂಗಾರ ನಿನ್ನ ನಡಕೆ आले ले ये रिग मत में
ಎಸ್, ಈ ಸಿನಿಮಾದ ರಿಲೀಸ್ಗಿಂತ ಮುಂಚೆ ಪ್ರೀಮಿಯರ್ ಶೋಸ್ಗಳು ನಮ್ಮ ವಿದೇಶದಲ್ಲೂ ರಿಲೀಸ್ ಆಯಿತು. ಅದು ಕೂಡ ತುಂಬ ಸ್ಪೆಷಲ್. ಆ ಶೋಸ್ಗಳಿಗೆ ಬಂದಿರುವಂಥ ರೆಸ್ಪಾನ್ಸ್ ಕೇಳಿದ್ರು ಕೂಡ ಭಾಳ ಖುಷಿ ಆಗುತ್ತೆ. ಅದ್ರ ಜೊತೆಗೆ ಎಲ್ಲರೂ ಹೇಳಿರುವಂಥದ್ದೊಂದೇ, ತುಳು ಸಿನಿಮಾವನ್ನು ಈ ರೇಂಜಿಗೆ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ಅಂತ. ಆ್ಯಂಡ್ ಕೆಲವರು ಇನ್ನೊಂದು ಮಾತು ಹೇಳ್ತಾರೆ, ಸೊ ತುಳು ಸಿನಿಮಾವನ್ನು ಕನ್ನಡ ಅಥವಾ ಬೇರೆ ಭಾಷೆಗೆ ಕಂಪೇರ್ ಮಾಡಲಿಕ್ಕೆ ಸಾಧ್ಯ ಅಲ್ಲ ಅಂತ. ಬಟ್ ಈ ಸಿನಿಮಾವನ್ನು ಎಲ್ಲರೂ ಧೈರ್ಯದಿಂದ ಕಂಪೇರ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಆ್ಯಂಡ್ ಅದ್ರ ಜೊತೆಗೆ ತುಳು ಸಿನಿಮಾಕ್ಕೆ ಇಂತಹ ಒಳ್ಳೆ ರಿವ್ಯೂಸ್ ಬಂದಿರುವಂಥದ್ದು ತುಳು ಸಿನಿಮಾದ ಅಥವಾ ತುಳು ಕಲಾವಿದರ ಅಥವಾ ತುಳು ಚಿತ್ರರಂಗದ ಆ್ಯಂಡ್ ನಮ್ಮ ತುಳುನಾಡಿನ ಒಂದು ಶಕ್ತಿಯನ್ನು ದುಪ್ಪಟ್ಟು ಮಾಡಿದೆ ಅಂತ ಹೇಳ್ಬೋದು. ಸೊ ಜನರು ಹೇಳಿರುವಂತಹ ಒಪಿನಿಯನ್ ಜನತಾ ಜನಾರ್ದನ ಅಂತ ಹೇಳ್ಬೋದು. ಸೊ ಜನರೇ ಈ ಸಿನಿಮಾದ ತೀರ್ಪುಗಾರರು. ಹಾಗಾಗಿ ಅವರು ಏನು ತೀರ್ಪು ಕೊಟ್ಟಿದ್ದಾರೆ ಈ ಸಿನಿಮಾದ ಬಗ್ಗೆ ನೋಡ್ಕೊಂಬರೋಣ. Yeah. Thank you all, especially Sridhar Alva who helped a lot. Anita Naik, thank you. All American University development we'll start the movie in 2 minutes, okay? So that's all. Thank you all. We'll start in ಮುಕ್ಳಲ್ಲಿ ಮತ್ತೆ ಮತ್ತೊಂದು ಫಂಕ್ಷನ್ ಮಲ್ಪೋಲಿಯಾ ಇರ್ದಾಲ ಟೆನ್ಷನ್ ಮಲ್ಪೊಚ್ಚಿ ನಮ ಮಲ್ಪುನ ಫಂಕ್ಷನ್ ಇಡೆ ಮುಟ್ಟ ಆತಿಜ್ಜಿಗೆ ನನ್ನ ಆಪುಜ್ಜಿಗೆ ವಾ ಕೊಟ್ಟ ನಾಳೆ ಮಾರೆ ಮನೆ. How was the movie? Oh, movie was very nice. Okay. It was very fun, entertaining, and I liked it. How was the movie? It's good. Enjoy movie enjoy. It's good. Raj sounds and lights pura klantule enjoy malta. Awesome. It was good. How was the movie? Good. Okay. Enjoy the movie. Super nice. Very interesting. Thank you for entertainment. ಆಡಿಗೆ ಪೂರ ವತ್ತನ್ ನನ್ನ ಸುರು ಎಂಟರ್ಟೈನ್ಮೆಂಟ್. Yeah, thanks. Thank you. Super. Thank you. Enjoy the movie. Good. Hi. How was the movie? Good. ಇರೆಗ್ ಮದ್ವೆ ಆತದ Me full confusion. Very good. Yeah. Okay. How was the movie? Is good. Yeah, it was fun. Okay. Good. Okay. Cool. How was the movie? Hi, myself Soumya Shetty. I'm from Mangalore. The movie was really good. Barish Okuda movie. It was really very, very, very nice. We always wait to watch Tulu movies since we are from Mangalore. We love this language. It's our mother tongue. So Barish Okuda movie. Nanonte edde movie inchere mast barade durla. We look forward to watch more of it. Thank you so much. Mangalore rocks. We love you all. Thank you for coming. Thank you. Zambia history Tulu film first was by the very like the movie. Akna future the end over engla mata support mappa. ಫಸ್ಟ್ ಟೈಮ್ ಆಫ್ರಿಕಾ ಒಂಜಿ ತುಳು ಫಿಲ್ಮ್ ರಿಲೀಸ್ ಆತಂಡ್ ಒಕ್ಕ ಮೇಕಲ್ ಪೂರ ಮೇಕಲ್ನ ಸಪೋರ್ಟೆಡ್ ವಿನೀತ್ he did a hard work to get all over the country. So 11 countries it release ಆತಂಡ್ and first time in Africa at the response everyone liked the movie. This movie was full of entertainment. We enjoyed it. So it was really fun and all the best. All the best pura namma Tulu. Thank you so much. Like after a long time onji Tulu movie enjoy malderge ಜೋಕುಲೆಗ್ ತುಳು ಗೊತ್ತಿದ್ದೆ ಆಂಡಲ್ಲ ಮಸ್ತ್ ಎಂಜಾಯ್ ಮಲ್ತೆ ಉಂದತೆ ಖುಷಿ ಆಪನಿ ಬಾರಿ ಶೋಕ್ ದ ಮೂವಿ ದಾಯಪಂಡ ಓಲ್ಲ ಒಂಜಿ ಡ್ರಾಪಿಂಗ್ ಪಂಡಿಚ್ಚಿ ಮೂವಿಡ್ ಥ್ರೂ ಔಟ್ ಮೂವಿಡ್ ಆ ಒಂಜಿ ಎನರ್ಜೆಟಿಕ್ ಅದೇ ಇತ್ತು ಪೂರ ಥ್ರೂ ಕಾಮಿಡಿ ಆವಡ್ ಇವನ್ ಸೀರಿಯಸ್ ರೋಲ್ ಆವಡ್ ಪೂರಲ್ಲ ಭಾರಿ ಶೋಗಡ್ ಬೈದಂಡು ನಮ್ಮ ತುಳು ಮೂವಿ ನೆಕ್ಸ್ಟ್ ಲೆವೆಲ್ಗೆ ಪೋಪನ್ ಪಂಡ್ ಈ ಮೂವಿ ಆ್ಯಕ್ಚುಲಿ ಪ್ರೂವ್ ಮಾಡ್ತದೆ ಭಾರಿ ಶೋಕ್ ದ ಮೂವಿ ಮಸ್ತ್ ಲಾಗಿತ್ತು ಇಂಕ್ರೆ ಸೀರಿಯಸ್ ಸ್ವಲ್ಪ ಪೋತಲ ಮಿಡ್ಲಡ್ ಒಂಜಿ ಜೋಕ್ಸ್ ಬರೋಂದಿತ್ತು ಅಂಚ
ಆರ್ ಬಂದ್ ಮುಂದಾದ ಪನಗ ಥ್ರೂ ಔಟ್ ಮೂವಿ ನಿಕ್ಲೆ ಬೋರೆ ಆ ಪೂಜಿಂದ ಅದೇ ಎಂಕೊಂಚ ಡೈಲಾಗ್ ಮಸ್ತ್ ಇಷ್ಟ ಆಯ್ತು. ಬಾವುಲಿ ಅಂಗಿ ತೂತರ. ಆಲ್ರೈಟ್, ಸೊ ಬಾವಲಿ ಅಂಗಿ ಬರ್ತೀನಿ ತೂತರ ತೂತು ಜಡ ದಯಮಾಲ್ತಿ ರಾಜ್ ಸೌಂಡ್ಸ್ ಅಂಡ್ ಲೈಟ್ಸ್ ತೂಲೆ ಐಟ್ ನಿಕ್ಲಿ ಕರೆಕ್ಟ್ ಅದು ಗೊತ್ತು. ಮಸ್ತ್ ಎಂಟರ್ಟೈನ್ಮೆಂಟ್ ಇತ್ತು ಮೂವಿ, ಬಾರಿ ಶೋಕ್ ಇತ್ತು. ಥ್ಯಾಂಕ್ ಯು ಸೋ ಮಚ್. ಎಂಟರ್ಟೈನ್ಮೆಂಟ್ ಸೂಪರ್ ಮೂವಿ, ಎಂಟರ್ಟೈನ್ಮೆಂಟ್ ಸೂಪರ್. ನನ್ನ ಸುರು ಎಂಟರ್ಟೈನ್ಮೆಂಟ್. ಮಸ್ತ್ ತಿಳಿದಾನೆ ಆತೆ ಕಣ್ಣು ನೀರ್ಲ ಬತ್ತನಲ್ಲ ಅಷ್ಟು ದಾದ ಬಂಡ ಇತ್ತದ ಸಮಾಜೋಡು ಮೆಸೇಜಿಗೆ ಮುಂಜೆ ಬುಣ್ಣು ಜೋಕ್ಲೆಗೆ ನಿಜವಾದ ಅಕ್ಕಲ್ನ ಹೆಚ್ಚನ್ ಸಾರಾಡು ವಾರ ಬರಲಿ ಅಪ್ಪಮ್ಮಗೆ ಒಂದು ರೆಸ್ಪೆಕ್ಟ್ ಕೊರ್ದು ಎಂಚಿರತ್ತನಲ್ಲ ಮನಪೂರ್ವಕವಾದ ಮನ ಬಿಚ್ಚಿದ ಪಾತೆರ್ದು ಆ ಸಮಸ್ಯೆಯನ್ನು ಸಾಲ್ವ್ ಮಾಡಿಕೊಡುವಂತೆ ನಾವು ನೀತಿಲ ನೆಟ್ಟು ಇತ್ತನ್ನು ಬಂದು ತೆರೆದು ಬರ್ಬೇಕು. ರಾಜ್ ಸೌಂಡ್ಸ್ ಆ್ಯಂಡ್ ಲೈಟ್ಸ್ ರಿಯಲಿ ಎಂಗ್ಲೆಗೆ ಫುಲ್ ಎಂಟರ್ಟೈನ್ಮೆಂಟ್ ಮೂವಿ, ಕಾಮಿಡಿ ಪೂರ ಎಡ್ಡೆ ಎತ್ತಂಡು, ಜೋರಿಲ್ಲ ಪೂರ ಎಡ್ಡೆ ಎತ್ತಂಡು. ಪೂರ ಟೀಮ್ ದಾಗ್ಲಿಗೆ ಪೂರ ಕಂಗ್ರಾಚುಲೇಷನ್. ಎಡ್ಡೆ ಮೂವಿ. ಥ್ಯಾಂಕ್ ಯು. ರಡ್ಡು ಸರ್ತಿ ತೋಲಿ ಮಾತರೆಗ್ಲ ಫುಲ್ ಪೈಸಾ ವಸೂಲ್ ಮೂವಿ, ವೆರಿ ನೈಸ್. ಪೈಸಾ ವಸೂಲ್ ಮೂವಿ, ದಿಸ್ ಇಸ್ a big dialogue for us. I didn't expect. It is beyond expectation. And believe me, it is full of entertainment and not a single moment that it was going on a sad note or a slow note. Beginning to end, it is full paisa vasool movie. Kannada movie has beaten the Bollywood. It's time that Tulu movie also will make big name. Actually, ಈ ತುಳು ಮೂವಿ ರಿಯಲಿ ಸೂಪರ್ ಮಲ್ದಾರೆ. ಪಂಚಿಂಗ್ ಆಡ್, ಸ್ಟೋರಿ ಆಡ್, ಎಂಟರ್ಟೈನ್ಮೆಂಟ್ ಆಡ್, ಫುಲ್ಲಿ ಖುಷಿ ಎಂಗ್ಲ ಎಂಜಾಯ್ ಮಲ್ತಾ, ರಿಯಲಿ ಎಂಜಾಯ್ ಮಲ್ತಾ. ಸೊ ಯಂಗ್ ಜನರೇಷನ್ ದಾದ ಪನ್ ಪೇರೆಂದಕ್ಕೆ ಏನ್ಗ ಒಂಚೂರು ಪನ ಎಂಕಲ ಪ್ರಾಯದ ಕುಲ್ಪುರ ಪನ ಯಂಗ್ ಜನರೇಷನ್ ದಾದ ಪನ್ ಪೇರೆಂದಕ್ಕೆ ರೀಸೆಂಟ್ ಟ್ರೆಂಡ್ ಬತ್ತಿನ ಒನ್ ಆಫ್ ದ ಬೆಸ್ಟ್ ಮೂವಿ ತುಳು ಇಂಡಸ್ಟ್ರಿ. ತುಳು ಮೂವಿ ನಮ್ಮ ಎಕ್ಸ್ಪೆಕ್ಟೇಷನ್ ದಾದ ಕಾಮಿಡಿ ಅವು ನಮಗೆ ಉಂಡ ನೆಟ್ 100% ಉಂಡು. ಅದಕ್ಕೆ ನಮ್ಮ ತುಳುವೇರಿ ಏರ್ಲ ಮಸ್ಟ್ ಒನ್ ಟೈಮ್ ಮತ್ತು ಒಂದು 5 ಟೈಮ್ ತುಂಡ ನಮಗೆ ಕಾಮಿಡಿ ವಿಷಯ ನಮಗೆ ಫುಲ್ ಎಂಟರ್ಟೈನ್ಮೆಂಟ್. ಪುತ್ತೂರ್ದ ಚಿಕ್ಕಮ್ಮ, ನಲ್ತೂರ್ದ ದೊಡ್ಡಮ್ಮ, ಮದಿಮೆಂಜಿ ಆಣಿಗೆ ಎತ್ತ. ಇರ್ ಪಾರ್ಟ್ 2 ಮಲ್ಪೋರ ಅಂದ್ ಮದ್ಮೆ ಎಲ್ಲ ಅಂಜಿ ಅಂಚನೆ ಮದ್ಮೆನ ಆಪಿಜ ಇರೆಗ್ ಮದ್ಮೆ ಆತದ ಮಿ ಫುಲ್ ಕನ್ಫ್ಯೂಷನ್. ಅದು ಆಕ್ಚುಲಿ ಅಕ್ಲ್ ಪಂಡೇರು ಒಂದೇನು ಹಿಂದಿ ಕನ್ನಡ ಮೂವಿಗೆ ಕಂಪೇರ್ ಮಲ್ಪರೆ ಆಪುಜಿಂದ, ಬಟ್ ಐ ವಿಲ್ ಸೇ ಈ ಮೂವಿನ ಕಂಪೇರ್ ಮಲ್ಪೋಡಿ. Really, it's even for youngsters. It's like it's not age type of things. You can watch it for anyone, and it's just a great time watching this movie. I like that fight scene. ತುಳು ಪಿಕ್ಚರ್ ಒಳ್ಳೆ ಇಂಚು ಹೋಗ್ಪಾಡು ಭಾರಿ ಶೋಕ ಆನು ಬಸ್ ಸಮರ್ಜಿಂತ ತೂಪು ಫಸ್ಟ್ ಟೈಮ್ ತುಳು ಪಿಕ್ಚರ್ ಭಾರಿ ಲೈಕ್ ಆಂಡು ಬಟ್ ಪೂರ ಆಕ್ಟರ್ ನಕಲ್ಲ ಎಡ್ಡೆ ಆಕ್ಟ್ ಮಲ್ತದ್ದು ಮಾತೇನ ತುಡುರ್ದ ಕಡೆ ಮಟ್ಟಲ್ಲ ಇಂಕ್ಲೆ ಒಂಜಿ ಖುಷಿ ಮಲ್ತದೆ. ಖುಷಿಯಾನು ಶೋಕ ಆಂಡು ವರೆ ಸೂಪರ್ 100 ಸೂಪರ್ ಮೂವಿ ಮಸ್ತ್ ಶೋಕ ಆತಂದು ಪೂರಲ್ಲ ಮಲ್ಟಿ ಟ್ಯಾಲೆಂಟೆಡ್ ಆದ ಆಕ್ಟಿಂಗ್ ಆತಂದು ಪೂರೆಲ್ಲ ಮಸ್ತ್ ಶೋಕ ಆಗ್ತದೆ. ಕುಡಲು ತೋಡು ನಾವೊಂದು ಭಾರಿ ಶೋಕ ಆಗ್ತದೆ. ಆಕ್ಟಿಂಗ್ ಪ್ರತಿಯೆಲ್ಲ ಸೂಪರ್ ಆಗ್ತದೆ. ನನ್ನ ತೂರು ನಾವೊಂದು ಸೂಪರ್ Amazing. It's super. All the best team. Super sir, all the best. ಸೂಪರ್ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್. ಸಾಂಗ್ ಎದ್ದತ್ತು, ಪಿಕ್ಚರ್ ಬೇರೆ ಎದ್ದತ್ತು, ಭಾರಿ ಖುಷಿ ಆಗ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಗುಡ್ ಮೂವಿ. Super ಆಗ್ತದೆ. ಸೂಪರ್ ಇಷ್ಟ ಆಯ್ತು. ತೆಲಿಪೋಲಿ ಗಮ್ಮತ್ ತೆಲಿಪರೆ ತಂಡ ಈ ಫಿಲ್ಮ್ ತುಲಿ ಸೂಪರ್ ಗುಡ್ ಶೋ. ವಿನೀತ್ ಅಂಡ್ ರಾಹುಲ್ ಯು ರಾಕ್. ಭಾಳ ಶೋಕ್ ದ ಮೂವಿ ಮಾತಾಡಿಲ್ಲ ತೂಲಿ ಭಾಳ ಶೋಕ್ ಆಗಿದೆ. ಸೂಪರ್ ಆಗಿದೆ. ಸೂಪರ್ ಇತ್ತು ಖುಷಿ ಸೂಪರ್ ಮೂವಿ ಇದೆ. ಫಸ್ಟ್ ಟೈಮ್ ತುಳು ಮೂವಿ ಅಂತ ಆಗಿದೆ ಸ್ಟೋರಿ. ನಮೇ ಮುಕ್ಲೇಲಿ ಮತ್ತೆ ಮತ್ತೊಂದು ಫಂಕ್ಷನ್ ಮಲ್ಪೋಲಿಯಾ ಇರ್ದಾಲ ಟೆನ್ಷನ್ ಮಲ್ಪೋಚಿ ನಮ ಮಲ್ಪುನ ಫಂಕ್ಷನ್ ಇಡೆ ಮುಟ್ಟ ಆತಿಜ್ಜಿಗೆ ನನ್ನ ಆಪುಜ್ಜಿಗೆ. Superb movie, complete package, too good.
full on entertainment, full paisa vasool. It is definitely going to create a history and it should. All round cinema, super. ಸೂಪರ್ ಹೀರೋ ವಿನೀತ್ ಸೂಪರ್ ಆಗ್ತಂಡೆ ಕಾಮಿಡಿ ಬೊಕ್ಕ ತೆಲ್ತು ಇಂಕ್ಲೆ ಬಂಜಿವೇನೆ ಖುಷಿ ಅಂದೆ ಸೂಪರ್ ಮೂವಿ ಪೈಸಾ ವಸೂಲ್ ಒಂದು ಫಿಲಿಮ್ ದಾದಮಾದ ಬೋರ್ಡ್ ಮಾತು ಉಂಡು ಕಾಮಿಡಿ ಉಂಡು ದುಃಖ ಉಂಡು ಫೈಟಿಂಗ್ ಉಂಡು ಕಾಮಿಡಿ ಅಂತೂ ಸೂಪರ್ ಸೂಪರ್ ಎಂಡಿಂಗ್ நம்ம அம்மா அசோக் பரிங்கேர்ன ப்ரோக்ராமு சைக்கிள் பேலன்ஸ் நாள் பண்ணால் டியூப்லைட் கட்டுது சைக்கிள் திருக்க ಎಲ್ಲ ಕತ್ತವು ಸಾಮ ಮೇ ಸೈಕಲ್ ಬ್ಯಾಲೆನ್ಸ್ ತಾನೆ ಖುಷಿ ಅಂದೆ ಫ್ಯಾಮಿಲಿ ಸಮೇತ ತೂಪಿನಂಚಿ ಪಿಕ್ಚರ್ ಅಂದೆ ಮೆಸೇಜ್ ಇತ್ತಲ್ಲ ಸೂಪರ್ ಐ ಲೈಕ್ ಇಟ್ ಸೂಪರ್ ಉಂಡು ಮಸ್ತ್ ಸೌಂಡ್ ಮಲ್ತಿರು ಸ್ಟೋರಿ ಅವಡು ಮಾತು ಪೂರ ಸ್ಕ್ರೀನ್ ಪ್ಲೇ ಅಟ್ ಸೂಪರ್ ಆದನು ಮಸ್ತ್ ಅವನು ಮಾತೆಲ್ಲ ತೂಪಿನಂಚಿನ ಫಿಲ್ಮ್ ಇಟ್ ವಾಸ್ ಅ ಫ್ಯಾಂಟಾಸ್ಟಿಕ್ ಮೂವಿ ತುಳು ಮೂವಿ ಭಾರಿ ಶೋಕ್ ಐತೆ ನಿಜಲಿ ತುಳು ಒಂಚೂರು ಬೋರ್ ಆಗ್ಬಿಟ್ಟು ನಮಗೆ ಮಾತ್ರ ಇಲ್ಲ ನಮ್ಮ ಬೈದಿನ ಮಾತ್ರ ತರ ಪಡ್ದು ಮೂವಿ ಮಸ್ತ್ ಐತೆ ಆಲ್ ದಿ ಬೆಸ್ಟ್ ಆಕ್ಟಿಂಗ್ ವಾಸ್ ವೆರಿ ಗುಡ್ ಓವರ್ ಆಲ್ ಇಟ್ ವಾಸ್ ವೆರಿ ಗುಡ್ ಸೂಪರ್ ಮೂವಿ ಫುಲ್ ಟೀಮ್ ಬೈದನಲ್ಲೇ ಪೊನ್ನಿ ಸೂಪರ್ ಖುಷಿ ಅಂದಪ್ಪ നല്ല തെറ്റാവാത് ಜೋರುಂಡು ಅಂಚನ ಲೈಟ್ಲ ಬ್ರೈಟ್ ಆತನು ಸೂಪರ್ ಮೂವಿ ವಿನೀತ್ ಆಕ್ಟಿಂಗ್ ಔಟ್ ಸ್ಟ್ಯಾಂಡಿಂಗ್ ಎಂಗ್ಲೆಗ್ ಸ್ಟಾರ್ಟಿಂಗ್ ದ ಲಾಸ್ಟ್ ಮುಟ್ಟ ಭಾರಿ ಶೋಕಾಂಡ್ ಎಕ್ಸಾಕ್ಟ್ಲಿ ಬ್ಯೂಟಿಫುಲ್ ಫಿಲ್ಮ್ ಪ್ರತಿಯೊರು ಇಲ್ಲಿಯ ಜೋಕ್ಲೆ ಇರ್ದು ಫ್ಯಾಮಿಲಿ ಪೂರ ಫುಲ್ ತೂಪಿನಂಚ ಫಿಲ್ಮ್ ಪೂರೆಲ್ಲ ತುಳುವೇರು ತೂವಡು ತುಳು ಫಿಲ್ಮ್ ಸಪೋರ್ಟ್ ಮಾಡ್ಬಿಡು ವಿನೀತ್ ರಾಕ್ಸ್ entertainment super movie ಲಾಸ್ಟ್ 10 years ಇದು ದ ಬೆಸ್ಟ್ ಮೂವಿ ವಿಚ್ ಐ ಸೀನ್ ಮಾಡಿ ಮಟ್ಟ ಗಿರ್ಗಿಟ್ ಒಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡ್ತಿತ್ತು ನಾನು ಐನ್ಲ ಬ್ರೇಕ್ ಮಾಡ್ಕೊಂಡು ಅಂಜಿನ ಪರ್ಫಾರ್ಮೆನ್ಸ್ ಬೈತನು ಸೂಪರ್ ಮೂವಿ of the best like Tulu movie in the film industry. Okay, amazing direction, amazing screenplay. Pura must head happen. There is like no boring at all. ತುಳು ಇಂಡಸ್ಟ್ರಿ ಇತನೆ ಆವಂದಿನ ಬೆಸ್ಟ್ ಫಿಲ್ಮ್ ಅಂದ್ಕೊಂಡು ಸೂಪರ್ ಆತಂడి ಇಡೀ ಫುಲ್ ಒಂಜಿ ಫ್ಯಾಮಿಲಿ ಕುಲ್ಲು ತೂಪುನಂಚಿನ ಎಂಟರ್ಟೈನ್ಮೆಂಟ್ ಮೂವಿ ಟೋಟಲ್ ಫ್ಯಾಮಿಲಿ ಎಂಟರ್ಟೈನರ್ ಮಿಸ್ ಮಲ್ಪರ ಅವನ್ನ Like tell the saakand. ಸೂಪರ್ packed entertainment movie a must watch ಭಾರಿ ಪೊರ್ಲದ ಸಿನಿಮಾ ಖಂಡಿತವಾದ ಒಂದು ಯಶಸ್ವಿಯಾದ ಸಾಗೋಡು ಭಾರಿ ಬೊರ್ಲಾತನ ಸಿನಿಮಾ ಎಂಕಲ್ ಫ್ಯಾಮಿಲಿ ಸಮೇತ ನಾನು ತೂಪ ಮಾತಾಡೋದು ಎಕ್ಸಲೆಂಟ್ ಐ ಆಮ್ ಪ್ರೌಡ್ ಆಫ್ ಅವರ್ ಟೀಮ್ ಒಳ್ಳೆ ಮಾಡಿ ಬ್ಯೂಟಿಫುಲ್ ಮೂವಿ ಮಾತೆಲ್ಲ ತೋಡು ಎಕ್ಸಲೆಂಟ್ ಮೂವಿ ನಕ್ಕು ಹೊಟ್ಟೆ ಎಲ್ಲ ನೋವು ಬಂತು ನನಗೆ ತುಳು ಫಾಲೋ ಮಾಡ್ಲಿಕ್ಕೆ ಆಗೋದಿಲ್ಲ wonderful movie definitely a worth watch for all the Tulu people. Raj sounds like rocks movie onji churu boring ijji climax at the twist undu ನನ್ನ ಸುರು ಎಂಟರ್ಟೈನ್ಮೆಂಟ್ super you can watch many more times not once or twice many more times very good if you see once you feel like seeing again and again ಫಿಲ್ಮ್ ಅಂದ್ರೆ ಫಿಲ್ಮ್ ಇಂಥ ಫಿಲ್ಮ್ ಯಾವತ್ತು ನೋಡಲಿಲ್ಲ ಭಾರಿ ಖುಷಿ ಆಗ್ತದೆ ಎಲ್ಲ ನಮ್ಮನೇದು ಉಂಟು ಅದರಲ್ಲಿ ಹಾಸ್ಯ ಡ್ರಾಮಾ ಫೈಟಿಂಗ್ ಕೂಗುದು ಅದೆಲ್ಲ ಸ್ವಲ್ಪ ಬೇರೆ ಒಳ್ಳೆ ಖುಷಿಯಾಗಿದೆ ಬೋರ್ ಅಂತ ಇಲ್ಲ ತುಳು ಭಾಷೆಗೆ ಒಂದು ಎಡ್ಡೆ ಮರ್ಯಾದೆ ಕನಪನ ಫಿಲ್ಮ್ ಇದ್ದಾರೆ ಭಾರಿ ಖುಷಿ ಅಂಡ್ ಭಾರಿ ಯಾಕ ಕಣ್ಣದ ಸಿಗ್ನಲ್ ಡೆಲ್ಲತನ ಒಮ್ಮೈನ ಮುಟ್ಟ ಬನ್ನಗರೆ ನಿನ್ನದಾನಿಸಿನ ಸೈಕಲ್ ಸ್ಮೈಲ್ಗೆನೆ ಸಖತ್ತಾಡ್ಗೇನ ಫುಲ್ಲು ಕ್ರಶಾಂಡ ತಾಯಾನೆ ನಿನ್ನ ಫ್ಯಾನ ಕಣ್ಣದ ಸಿಗ್ನಲ್ ಡೆಲ್ಲತನ ಓ ಮೈನಾ ಮುಟ್ಟ ಬನ್ನಗನೆ ನಿನ್ನದಾನಿಸಿನ ಸೈಕಲ್ ಸ್ಮೈಲ್ಗೆನೆ ಸಖತ್ತಾಡ್ಗೇನ ಫುಲ್ಲು ಕ್ರಶಾಂಡ ತಾಯಾನೆ ನಿನ್ನ ಫ್ಯಾನ ಬಗಲ ಜೊತೆ ನಾ ಪಾಗಲ್ ಪ್ರೇಮಿ ಪುದರಿ ಎಂಕೆನ ಖಡಕ್ ಆನನ ನಿಕ್ ಖದರ್ ದೂಲ ಓಕೆನ ಸಣ್ಣ ಮೂನುಗೈ ಕೋಲಿ ಮಾರದೆ ಫುಲ್ ಶೈನ್ ಆನೆ
ಸಾಕಾಡು ಒಂಚೂರು ಗ್ಯಾಪ್ ಕೊರು ಸೌಂಡು ಸುರು ಜೋರುಡೆ ನನ್ನ ಸ್ಟೆಪ್ ಲವ್ ಸಾಂಗ್ಗೆ ಸೌಂಡು ಸುರು ಜೋರುಡೆ ನನ್ನ ಸ್ಟೆಪ್ ಲವ್ ಸಾಂಗ್ಗೆ ರೈಡ್ ಪೋಯಪ್ಪನ ಕೂದು ವೆದರ್ಗೆ ವರ ಲೇಟ್ ಆದ ಬರ್ಕ ನಮ್ಮ ಸ್ವೀಟ್ ಮೆಮರಿ ಡೇ ಡೇ ನೈಟ್ ಪಾತಿರುವೆ ನಿಂದ ಕಾಲ್ ಡೇ ನನ್ನ ಜೊತ್ತಿಂದ ಕೂಡ ಬರುವೆ ನಿನ್ನ ಡ್ರೀಮ್ ಡೇ ಫೇಮಸ್ ಯಾರು ನಮ್ಮ ಕುಡ್ಲಡೆ ವಾಟ್ಸಾಪಿಗೆ ನಿನ್ನನೆ ಚಾಟಿಂಗ್ ಬೇರೆ ಪೊಂದಡ ನಂದು ಎರಡು ಡೀಸೆಂಟ್ ಅಡುಗೆ ಇನ್ಸ್ಟಾಗ್ರಾಮ್ ಪಾಸ್ವರ್ಡ್ ಕೊರ್ಲಾಗೆ ಎನಂತೂ ಎನ್ನ ಮನಸ್ಸು ಕಂಡ್ಯನ ಅರೆ ಪ್ರೇಮ ಕಹಾನಿ ಬರುತ್ತ ಕೇಳ್ಮನ್ನ ಪಣ ಗಬ್ಬ ಫಿಲ್ಲಾಡ್ ಹಿಟ್ ನಮ್ಮ ಜೋಡಿ ಬಲಾಯಿ ಸೌಂಡು ಸುರು ಜೋರುಡೆ ನನ್ನ ಸ್ಟೆಪ್ ಲವ್ ಸಾಂಗ್ಗೆ ಸೌಂಡು ಸುರು ಜೋರುಡೆ ನನ್ನ ಸ್ಟೆಪ್ ಲವ್ ಸಾಂಗ್ಗೆ ಎಸ್ ಯಾರೆಲ್ಲ ಮದುವೆ ಆಗ್ತಾ ಇದ್ದಾರೆ, ಎಲ್ಲ ಮದ್ರಂಗಿ ಶಾಸ್ತ್ರ ಮಾಡ್ತಿದ್ದಾರೆ, ಯಾರೆಲ್ಲ ಬೇರೆ 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 ಫಂಕ್ಷನ್ ಅನ್ನ ಪ್ಲಾನ್ ಮಾಡ್ತಾ ಇದ್ದಾರೆ, ರಾಜ್ ಸೌಂಡ್ಸ್ ಅಂಡ್ ಲೈಟ್ಸ್ ಅನ್ನ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಥಿಯೇಟರ್ ಅಲ್ಲಿ. ಅದರ ಜೊತೆಗೆ ಇವತ್ತು ಗ್ರ್ಯಾಂಡ್ ಆಗಿ ರಿಲೀಸ್ ಆಗಿರುವಂತಹ ಈ ಸಿನಿಮಾ ದೊಡ್ಡ ಮಟ್ಟದ ಸಕ್ಸಸ್ ಆಗಲಿ, ಅದ್ರ ಜೊತೆಗೆ ಪ್ರತಿಯೊಬ್ಬರು ಕೂಡ ಥಿಯೇಟರ್ಗೆ ಹೋಗಿ ಈ ಸಿನಿಮಾವನ್ನ ನೋಡಿ, ನಾವೆಲ್ಲರೂ ಹೋಗ್ಲಿಕ್ಕೆ ರೆಡಿ ಇದ್ದೇವೆ, ನೀವು ಕೂಡ ಸಿನಿಮಾವನ್ನ ನೋಡಿ ತುಳು ಸಿನಿಮಾವನ್ನ ಗೆಲ್ಲಿಸಿ ಅಂತ ಹೇಳ್ತಾ ರಾಜ್ ಸೌಂಡ್ಸ್ ಅಂಡ್ ಲೈಟ್ಸ್ಗೆ ಜೈ. ಸೊ ಸುದ್ದಿ ಹಾಗೂ ಮನೋರಂಜನೆಗಾಗಿ ನಿರಂತರವಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಸ್ಪಂದನ ವಾಹಿನಿ. ನಮಸ್ಕಾರ. ರಾಜಣ್ಣನ ಸೌಂಡ್ಗೆ ಕಲರ್ ಕಲರ್ ಲೈಟ್ಗೆ ಟಾಪ್ ಬೇಸ್ ಪಾಡೊಂದು ಗುದ್ದಾದ ನಲ್ಪಲೆ